ಮಹಾಲಿಂಗೇಶ್ವರ ಸನ್ನಿಧಾನದಲ್ಲಿ ಎಲ್ಲರೂ ಸೇರಿಕೊಂಡು ಮಾಡ್ತಕ್ಕಂಥ ನಂಬರ್ ಪ್ಲೇಟ್ ಎಂಬ ಸಿನಿಮಾವನ್ನು ಮಾಡ್ತಾ ಇದ್ದೀವಿ. ಮಹಾಲಿಂಗೇಶ್ವರ ಸನ್ನಿಧಾನದಲ್ಲಿ ಪ್ರಥಮತಃ ಪ್ರಾರಂಭ ಮಾಡಿ ಮುಂದುವರಿಸ್ತೀವಿ. ಯಾವುದೇ ವಿಘ್ನಗಳು, ತೊಂದರೆಗಳು, ಅಡ್ಡಾಟಗಳು, ಸಮಸ್ಯೆ ಇದ್ದರೆ ಅದನ್ನೆಲ್ಲ ಮಹಾಲಿಂಗೇಶ್ವರ ಪರಿಹಾರ ಮಾಡಿ ನೀವು ಮಾಡ್ತಕ್ಕಂಥ ನಂಬರ್ ಪ್ಲೇಟ್ ಪಿಕ್ಚರು ಉತ್ತಮ ರೀತಿಯಲ್ಲಿ ಎಲ್ಲರ ಪ್ರೋತ್ಸಾಹ ಸಿಕ್ಕಿ ಒಳ್ಳೆಯ ಕೀರ್ತಿ ಬರುವಾಗ ಮಹಾಲಿಂಗೇಶ್ವರ ಅನುಕೂಲ ಮಾಡ್ತೀವಿ. ಅದಕ್ಕೆ ಬರತಕ್ಕಂಥ ಪ್ರತಿಬಂಧಕ ದೋಷಗಳು, ಯಾವುದೇ ರೀತಿಯ ಗ್ರಹಚಾರ ದೋಷ ಇದೆಲ್ಲ ಪರಿಹಾರ ಮಾಡಿ ಮಾಡತಕ್ಕಂಥ ಕಲಾವಿದರಿಗೂ ಹಾಗೆ ಅದಕ್ಕೆ ಸೇರತಕ್ಕಂಥ ಎಲ್ಲರಿಗೂ ಮಹಾಲಿಂಗೇಶ್ವರನ ಅನುಗ್ರಹ ಪ್ರಾಪ್ತಿ ದ್ವಾರ ಯಾವ ರೀತಿ ಶುಕ್ಲ ಪಕ್ಷ ಚಂದ್ರ ಅಭಿವೃದ್ಧಿ ಆಗ್ತಾ ಹೋಗ್ತಾನೋ ಅದೇ ರೀತಿಯಾಗಿ ನೀವು ಮಾಡತಕ್ಕಂಥ ಪ್ರತಿಯೊಂದು ಸಿನಿಮಾ ಉತ್ತರೋತ್ತರ ಅಭಿವೃದ್ಧಿ ಆಗುವಾಗಿ ಅನುಗ್ರಹ ಮಾಡಿ ಎಲ್ಲ ಕಾರ್ಯಕ್ಕೆ ಸಂಪೂರ್ಣ ರಕ್ಷೆ ಸಿಕ್ಕಿ ಕಾಪಾಡ್ತಕ್ಕಂಥ ಪುಣ್ಯ ಕೀರ್ತಿ ಮಹಾಲಿಂಗೇಶ್ವರಿಗೆ ಸೇರಿ ಎರಡು ಕೈದಿದೆ. ಸ್ವಲ್ಪ ಮುಂದೆ ಸರ್. ಸಾಕು ಸಾಕು ರೆಡಿ. ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಕಂಗ್ರಾಜ್ ಸರ್. ಇದೊಂದು ಮಂಗಳ ತುಮಕೂರಿನ ಗಂಗಾರಾಜ್ ಅವರು ನಿರ್ಮಾಪಕರಾಗಿರುವ, ನಿರ್ದೇಶಕರಾಗಿರುವ ಮತ್ತು ಆರ್ಯನ್ ಮತ್ತು ಕೀರ್ತಿಯವರು ನಾಯಕ ಮತ್ತು ನಾಯಕ ನಟಿಯಾಗಿ ಅಭಿನಯಿಸಲಿರುವಂಥ ನಂಬರ್ ಪ್ಲೇಟ್ ಅನ್ನುವಂಥ ಚಲನಚಿತ್ರದ, ಕನ್ನಡ ಚಲನಚಿತ್ರದ ಮುಹೂರ್ತ ಈಗಾಗಲೇ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆದಿದೆ. ಸ್ಥಳೀಯ ಕಲಾವಿದರೆಲ್ಲರೂ ಸೇರಿಕೊಂಡು ಒಂದು ಒಳ್ಳೆಯ ಚಲನಚಿತ್ರವನ್ನು ಮಾಡಬೇಕು ಅಂತಕ್ಕಂಥ ಆಶಯದ ಜೊತೆಗೆ ಒಂದು ದೊಡ್ಡದಾಗಿರತಕ್ಕಂಥ ಸಾಹಸಕ್ಕೆ ಇವತ್ತು ಇಳಿದಿರುವಂಥದ್ದು ನಮಗೆಲ್ಲರಿಗೂ ಅತ್ಯಂತ ಸಂತೋಷ ತಂದಿದೆ. ಗ್ರಾಮೀಣ ಪ್ರದೇಶದ ಕಲಾವಿದರು ಇವತ್ತು ಚಲನಚಿತ್ರವನ್ನು ನಿರ್ಮಾಣ ಮಾಡಿ ಒಂದು ಒಳ್ಳೆಯ ಯೋಚನೆಯ ಅಡಿಯಲ್ಲಿ ಚಲನಚಿತ್ರ ರಂಗದಲ್ಲಿ ಹೆಜ್ಜೆಯನ್ನು ಇಡ್ತಾ ಇರುವಂಥದ್ದು ನಮಗೆಲ್ಲರಿಗೂ ಅತ್ಯಂತ ಸಂತೋಷ ತಂದಿದೆ. ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರ ಆಶೀರ್ವಾದದಿಂದ ಈ ನಂಬರ್ ಪ್ಲೇಟ್ ಚಲನಚಿತ್ರ ಅದ್ಭುತವಾಗಿ ಮೂಡಿಬರಲಿ. ಕರ್ನಾಟಕದ ಎಲ್ಲ ಜನರ ಆಶೀರ್ವಾದದಿಂದ ಮುಂದೆ ನೂರಾರು ಚಲನಚಿತ್ರಗಳನ್ನು ನಿರ್ಮಾಣ ಮಾಡತಕ್ಕಂಥ ಶಕ್ತಿಯನ್ನು ಗಂಗಾರಾಜ್ ಅವರಿಗೆ ಮತ್ತು ಕಲಾವಿದರಾಗಿರತಕ್ಕಂಥ ಆರ್ಯನ್, ಕೀರ್ತಿ ಮತ್ತು ಅವರೆಲ್ಲ ತಂಡಕ್ಕೆ ಭಗವಂತ ಕರುಣಿಸಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಈ ಚಲನಚಿತ್ರಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೀವಿ. ಆರ್ಯನ್ ಅಂತವರ ಒಂದು ನೇತೃತ್ವದಲ್ಲಿ ಗಂಗರಾಜ್ ಮತ್ತು ಆರ್ಯನ್ ಅವರ ನೇತೃತ್ವದಲ್ಲಿ ಆಗುವಂಥ ಇಲ್ಲಿಯ ಸ್ಥಳೀಯ ಕಲಾವಿದರನ್ನೆಲ್ಲ ತಗೊಂಡು, ಯಾಕೆಂದರೆ ಪುತ್ತೂರಿಗೆ ಒಂದು ಎಲ್ಲ ತುಂಬ ಜನ ಕಲಾವಿದರು ಬಂದು ಹೋದವರು ದೊಡ್ಡ ದೊಡ್ಡ ಸಾಹಸಕ್ಕೆ ಕೈ ಹಾಕಿ ಇವತ್ತು ಒಳ್ಳೊಳ್ಳೆ ಚಲನಚಿತ್ರವನ್ನು ಮಾಡಿರುವಂಥ, ಅದು ಕೂಡ ತುಳು ಚಿತ್ರರಂಗದಲ್ಲಿ ಎಲ್ಲ ಮಿಂಚಿಯಾಗಿ ಇವತ್ತು ಕನ್ನಡ ಚಿತ್ರರಂಗಕ್ಕೆ ಕೈ ಹಾಕಿದ್ದಾರೆ. ನಾವಿವತ್ತು ಅಂದರೆ ಪುತ್ತೂರಿನಲ್ಲಿ ಒಂದು ಚಲನಚಿತ್ರದ ಮುಹೂರ್ತ ನಡೀತಾ ಉಂಟು. ನಂಬರ್ ಪ್ಲೇಟ್ ಅಂತ ಹೇಳುವಂತಹ ಚಲನಚಿತ್ರ ಪುತ್ತೂರಿನದೇ ಒಬ್ಬ ನಾಯಕ ನಟನಾಗಿ ಹಾಗೂ ಪುತ್ತೂರಿನ ಅದೆಷ್ಟೋ ಕಲಾವಿದರು ಅಭಿನಯಿಸ್ತಾ ಇರುವಂತಹ ಚಲನಚಿತ್ರದ ಮುಹೂರ್ತ ಕಾರ್ಯಕ್ರಮದಲ್ಲಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮಗೆ ಅರುಣ್ ಕುಮಾರ್ ಕೊಟ್ಟಿಲ ಸರ್ ಇವರು ಬಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿ ಶುಭ ನುಡಿಗಳನ್ನು ಆಗಮಿಸಿ ತೆರಳಿದರು. ಈ ಸಂದರ್ಭದಲ್ಲಿ ನಮ್ಮ ಜೊತೆ ಚಿತ್ರದ ನಾಯಕ ಮತ್ತು ನಾಯಕಿ ಇದ್ದಾರೆ. ಬನ್ನಿ ಅವರ ಜೊತೆ ಮಾತನಾಡಿಸೋಣ. ಸರ್ ನಮಸ್ತೆ. ನಮಸ್ತೆ. ಆರ್ಯನ್ ಸರ್ ಹೇಳಿ, ಅಂದರೆ ಅದೆಷ್ಟೋ ಚಿತ್ರಗಳನ್ನು ಮಾಡಿದ್ದೀರಾ, ಹಿಂದೆ ಗ್ರೂಪಿ ಆಗಿರ್ಬೋದು, ಅದೆಷ್ಟೋ ಅನೇಕ ಚಿತ್ರಗಳನ್ನು ಮಾಡಿದ್ದೀರಾ. ಈಗ ನಂಬರ್ ಪ್ಲೇಟ್ ಅಂತ ಹೇಳುವಂತಹ ಒಂದು ಹೊಸ ಚಿತ್ರದ ಜೊತೆ ಸಮಾಜಕ್ಕೆ ಬರ್ತಾ ಇದ್ದೀರಾ. ಯಾವ ರೀತಿಯಾದಂತಹ ಒಂದು ಪ್ರೋತ್ಸಾಹ ಪುತ್ತೂರಿನಲ್ಲಿ ಸಿಗ್ತಾ ಉಂಟು? ತುಂಬ ಖುಷಿ ಆಗ್ತಾ ಉಂಟು. ಯಾಕಂದರೆ ನಾನು ಇಂಡಸ್ಟ್ರಿಗೆ ಒಂದು 9 ವರ್ಷ ಆಯಿತು. ಅಷ್ಟು ಸಿನಿಮಾಗಳು ಮಾಡಿದ್ರು ಕೂಡ ನಂಬರ್ ಪ್ಲೇಟ್ ಸಿನಿಮಾ ನನಗೆ ತುಂಬ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕಂತಂದರೆ ನಾನು ಹುಟ್ಟಿ ಬೆಳೆದ ಊರಲ್ಲಿ ಒಂದು ಚಿತ್ರದ ಮುಹೂರ್ತ ಆಗ್ತಾ ಇದೆ ಅಂತ ಹೇಳೋದು ನನಗೆ ತುಂಬ ಸಂತೋಷದ ವಿಷಯ. ಹಿಂದೆ ಮಾಡಿದಂಥ ಗ್ರೂಪಿ ಚಿತ್ರ ಬೆಂಗಳೂರಿನಲ್ಲಿ 50 ದಿನ ಓಡಿದ್ರು, ನಮ್ಮ ಪುತ್ತೂರಿನಲ್ಲಿ ಬರಲಿಲ್ಲ ಅನ್ನೋ ಬೇಸರ ಇತ್ತು ನನಗೆ. ವೇಷಧಾರಿ ಫಿಲ್ಮ್ ಕೂಡ ರಿಲೀಸ್ ಆಗಿತ್ತು, ಬಟ್ ಅವನ ಥಿಯೇಟರ್ ಆ ಟೈಮಲ್ಲಿ ಕ್ಲೋಸ್ ಇರೋದ್ರಿಂದ ಯಾವ ಫಿಲ್ಮ್ ಕೂಡ ಬರಲಿಲ್ಲ. ನನಗೆ ಅದೇ ಬೇಸರ ಇತ್ತು ಅಂತ. ನಾನು ಮಾಡಿದ ಫಿಲ್ಮ್ ಪುತ್ತೂರಲ್ಲಿ ಬರ್ತಾ ಇಲ್ಲ, ಬೆಂಗಳೂರಲ್ಲಿ ಹೋಗ್ತಾ ಉಂಟು ಅಂತ.
ಬಟ್ ಈಗ ನಮ್ಮ ಒಂದು ಚಿತ್ರ ನಮ್ಮ ಪುತ್ತೂರಲ್ಲಿ ಅದು ನಮ್ಮ ಮಹಲಿಂಗೇಶ್ವರ ದೇವಸ್ಥಾನದಲ್ಲಿ ನಮ್ಮ ಕಲಾವಿದರ ಜೊತೆ ನಾನು ಆ್ಯಕ್ಟ್ ಮಾಡುವ ಒಂದು ಅವಕಾಶ ದೇವರು ಮಾಡಿಕೊಟ್ಟಿದ್ದಾರೆ. ಸೊ ಇದು ತುಂಬ ಖುಷಿ. ಮೇಡಮ್ ಹೇಳಿ, ಅಂದರೆ ಯಾವ ರೀತಿ ಅಂದರೆ ಒಂದು ಇವತ್ತು ಮುಹೂರ್ತ ಪುತ್ತೂರು ಮಹಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಅದೆಷ್ಟೋ ಕಲಾವಿದರ ಸಮ್ಮುಖದಲ್ಲಿ ನಡೀತಾ ಇದೆ. ಈ ಮುಹೂರ್ತದ ಬಗ್ಗೆ ಅಂದರೆ ಚಿತ್ರದ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ? ನಾನು ಕೂಡ ಇದೇ ಊರಿನವಳು. ಇದೇ ಊರಲ್ಲಿ ನಮ್ಮ ಪುತ್ತೂರು ಮಹಲಿಂಗೇಶ್ವರ ದೇವಸ್ಥಾನದಲ್ಲಿ ಮುಹೂರ್ತ ಆಗಿದೆ. ತುಂಬ ಖುಷಿಯಾಗಿದೆ. ಇದು ನಿಮ್ಮ ಮೊದಲ ಚಲನಚಿತ್ರ? ಇದು ನಾಯಕನಟಿಯಾಗಿ ನನ್ನ ಮೊದಲನೇ ಚಲನಚಿತ್ರ. ತುಳುನಾಡಿನ ಜನತೆ ಹಾಗೂ ಕರ್ನಾಟಕ ಜನತೆ ಎಲ್ಲರ ಆಶೀರ್ವಾದ ಈ ಚಿತ್ರದ ಮೇಲಿರಲಿ ಅಂತ. ವೀಕ್ಷಕರ, ಚಿತ್ರದ ನಿರ್ದೇಶಕರು ಅವರ ಜೊತೆ ಮಾತಾಡುವ ಸರ್. ಅಂದರೆ ತುಮಕೂರು ನಿಮ್ಮ ಊರು ಆ್ಯಕ್ಚುಲಿ ಪ್ರೆಸೆಂಟಾಗಿ ಹೇಳಬೇಕು ಅಂತಂದರೆ ಆ ಊರಿಂದ ಬಂದು ಪುತ್ತೂರಿನಲ್ಲಿರುವಂತಹ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವಂತಹ ಮಹಲಿಂಗೇಶ್ವರ ದೇವಸ್ಥಾನ, ಈ ದೇವಸ್ಥಾನದಲ್ಲಿ ಒಂದು ಮುಹೂರ್ತ ಮಾಡ್ತಿದ್ದೀವಿ. ಅಂದರೆ ನಿಮ್ಮ ಭಾವನೆ ಅಂದರೆ ಇಲ್ಲಿ ಮುಹೂರ್ತ ಮಾಡಬೇಕು ಅಂತ ಇರುವಂತಹ ಒಂದು ಸ್ಫೂರ್ತಿ ಆಗಲಿಕ್ಕೆ ಕಾರಣ ಅದು? ನಾವೀಗ ಇಲ್ಲಿ ಪುತ್ತೂರಿನ ಕಲಾವಿದರನ್ನೇ ಇಲ್ಲಿ ಹಾಕ್ಕೊಂಡಿರೋದ್ರಿಂದ ಮತ್ತು ಈ ಸನ್ನಿಧಿಗೆ ನಾವು ಇಲ್ಲಿ ಲೊಕೇಶನ್ ನೋಡೋಕ್ಕೆ ಬಂದಾಗ ತುಂಬ ಖುಷಿಯಾಯಿತು. ಆಮೇಲೆ ನಮ್ಮ ಆರ್ಯನ್ ಸಂಘದೆಲ್ಲ ಇಲ್ಲೇ ಮಾಡೋಣ ಅಂತ ಇಲ್ಲೆಲ್ಲ ಸಪೋರ್ಟ್ ಚೆನ್ನಾಗಿದೆ. ಒಂದು ದೇವಸ್ಥಾನ ಒಳ್ಳೆ ಐತಿಹಾಸಿಕವಾದಂಥ ದೇವಸ್ಥಾನ, ಹಾಗಾಗಿ ಒಳ್ಳೆ ಮಾಡೋಣ ಬೇಗ ಮಾಡಿದಾಗಂತೂ ಫುಲ್ ಸಂತೋಷ ಆಯಿತು, ಫುಲ್ ಖುಷಿ ಆಯಿತು. ನಮ್ಮ ಪ್ರೋತ್ಸಾಹ ಇದೆ, ದೇವರ ಆಶೀರ್ವಾದ ಇದೆ, ಮಹಲಿಂಗೇಶ್ವರ ಎಲ್ಲರ ಸಪೋರ್ಟ್ ಚೆನ್ನಾಗಿದೆ ಅಂತೇಳಿ ಸಂತೋಷ ಆಗ್ತಾ ಇದೆ. ಅಂದರೆ ಚಿತ್ರದ ಚಿತ್ರೀಕರಣ ಕೂಡ ಪುತ್ತೂರಿನ ಎಲ್ಲ ಪುತ್ತೂರಿನ ಸುತ್ತಮುತ್ತಲೇ ಫುಲ್ ಸಿನಿಮಾ ಚಿತ್ರೀಕರಣ ಮಾಡ್ತಾರೆ. ಕೆಲವು ಮಾತ್ರ ಬೆಂಗಳೂರಿನಲ್ಲಿ ಶೂಟ್ ಮಾಡ್ತಾರೆ. ಆ ರೀತಿಯಾಗಿ ನೋಡಿದ್ರೆ ಪುತ್ತೂರಿನ ಜನರ ಸಪೋರ್ಟ್ ಕೂಡ ನಿಮಗೆ ತುಂಬ ಮುಖ್ಯ ಆಗಿದೆ. ಹೌದೌದು, ಖಂಡಿತ ಖಂಡಿತ. ಉತ್ತಮವಾಗಿ ಚಿತ್ರೀಕರಣ ಆಗಿ ಬಿಡುಗಡೆ ಆಗಿ ಉತ್ತಮ ಜನರ ಅಂದರೆ ಸಪೋರ್ಟ್ ಸಿಗುತ್ತೆ ಅಂತ ನಮಗೆ ನಿರೀಕ್ಷೆ ಉಂಟು, ಪೂರ್ತಿ ಭರವಸೆ ಉಂಟು. ಇದರಿಂದ ಇಲ್ಲಿಂದ ಸಿಗುತ್ತೆ ನಮಗೆ ಇದು ಸಪೋರ್ಟ್. ಎಷ್ಟೋ ಕಲಾವಿದರನ್ನು ದೊಡ್ಡ ದೊಡ್ಡ ವೇದಿಕೆಗೆ ಕಳಿಸಿದಂತಹ ಮಹಲಿಂಗೇಶ್ವರ ದೇವಸ್ಥಾನದಲ್ಲಿ ಮುಹೂರ್ತ ಮಾಡಿದ್ದೀರಾ. ನಿಮ್ಮ ಚಿತ್ರಕ್ಕೆ ಹಾಗೂ ನಿಮ್ಮ ಚಿತ್ರ ತಂಡಕ್ಕೆ ಶುಭವಾಗಿ ನಿಂತಿದೆ. ಒಬ್ಬ ಚಿತ್ರ ಸಂಪೂರ್ಣವಾಗಿ ಯಶಸ್ವಿಯಾಗುವಲ್ಲಿ ಆ ಛಾಯಾಗ್ರಾಹಕನ ಪಾತ್ರ ಮುಖ್ಯವಾಗಿರ್ತದೆ. ನಮ್ಮ ಜೊತೆ ಈಗ ನಂಬರ್ ಪ್ಲೇಟ್ ಚಿತ್ರದ ಛಾಯಾಗ್ರಾಹಕರಿದ್ದಾರೆ. ಸರ್, ಪುತ್ತೂರಿನಲ್ಲಿ ಮುಹೂರ್ತ ಮಾಡಿದ್ರಿ, ತುಂಬ ಖುಷಿಯ ವಿಚಾರ. ಹಾಗೆ ಇನ್ನು ಫಸ್ಟ್ ಶೆಡ್ಯೂಲ್ ಪ್ರಾರಂಭವಾಗುವಂತಹ ಒಂದು ಖುಷಿ, ಯಾವ ರೀತಿಯಾದಂತಹ ಒಂದು ಖುಷಿ ಆಗ್ತಾ ಉಂಟು? ಜನರ ಪ್ರೋತ್ಸಾಹವನ್ನು ನೋಡುವಾಗಾಗಿರ್ಬೋದು ಅಥವಾ ಕಲಾವಿದರ ಒಗ್ಗಟ್ಟನ್ನು ನೋಡುವಾಗಾಗಿರ್ಬೋದು. ಖುಷಿ ಇದೆ, ಬಟ್ ಇದೇ ಖುಷಿ ಕೊನೆಯವರೆಗೂ ಸಕ್ಸಸ್ ಸಿಗಲಿಲ್ಲ. ಖಂಡಿತ ಸಿಗ್ತದೆ ಸರ್. ಯಾಕಂದರೆ ಈಗ ದೇವರ ಅನುಗ್ರಹ ಆಗಿರ್ಬೋದು ಅಥವಾ ಕಲಾವಿದರ ಒಂದು ಪ್ರೋತ್ಸಾಹ ಆಗಿರ್ಬೋದು ಸಂಪೂರ್ಣವಾಗಿ ಈ ಚಿತ್ರತಂಡದ ಮೇಲೆ ಉಂಟು. ಹಾಗಾಗಿ ಖಂಡಿತವಾಗಿ ಯಶಸ್ಸು ಸಿಗ್ತದೆ. ಈಗ ನಮ್ಮ ಚಿತ್ರದ ಮುಖ್ಯ ಅಂದರೆ ವಿಲನ್ ಪಾತ್ರ ಮಾಡ್ತಾ ಇರುವಂತಹ ವಿಜಯ್ ಸೂರ್ಯ ಮುಲ್ಕಿ ಅವರು ನಮ್ಮ ಊರಿನವರೇ, ದಕ್ಷಿಣ ಕನ್ನಡದವರೇ. ಬನ್ನಿ ಅವರ ಜೊತೆ ಮಾತಾಡಿದ್ರು. ಅಂದರೆ ಒಂದು ಮುಖ್ಯ ಅಂದರೆ ನಂಬರ್ ಪ್ಲೇಟ್ ಅಂತ ಹೇಳುವಂತಹ ಚಿತ್ರದಲ್ಲಿ ಮುಖ್ಯ ಪಾತ್ರದಲ್ಲಿ ವಿಲನ್ನ ಕ್ಯಾರೆಕ್ಟರಲ್ಲಿ ಅಭಿನಯಿಸ್ತಾ ಇದ್ದೀರಾ. ಕ್ಯಾರೆಕ್ಟರ್ ಗಂಗರಾಜ್ ಅಂತ ನಮ್ಮನ್ನು ಆರಿಸುವ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಇದು ನಿಮ್ಮ ಮೊದಲ ಚಿತ್ರ? ನಮ್ಮದು 11ನೇ ಚಿತ್ರ. ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ನಂಬರ್ ಪ್ಲೇಟ್ ಅಂತ ಇನ್ನೊಂದು ಹೊಸ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಎಲ್ಲರೂ ಆಶೀರ್ವದಿಸಬೇಕು, ಎಲ್ಲರೂ ಕುಟುಂಬ ಸಮೇತ ಬಂದು ಥಿಯೇಟರ್ ನೋಡಬೇಕು, ನಮ್ಮನ್ನೆಲ್ಲ ಗೆಲ್ಲಿಸ್ಬೇಕು ಅಂತ ಎಲ್ಲರ ಆಶೀರ್ವಾದ ಕೇಳ್ಬೋದು. ಪುತ್ತೂರಿನಲ್ಲೊಂದು ನಂಬರ್ ಪ್ಲೇಟ್ ಅಂತ ಒಂದು ಹೊಸ ಚಲನಚಿತ್ರ ಇವತ್ತು ಮುಹೂರ್ತ ಆಗಿದೆ. ಎಲ್ರಿಗೂ ನಮಗೂ ತುಂಬ ಖುಷಿ ಆಗ್ತಾ ಉಂಟು. ಯಾಕಂತ ಹೇಳಿದರೆ ನಮ್ಮ ಅಮ್ಮದೇ ಊರಲ್ಲೇ ಒಂದು ಮಹಲಿಂಗೇಶ್ವರ ದೇವಸ್ಥಾನದಲ್ಲಿ ಮುಹೂರ್ತ ಆಗಿದೆ ಅಂತೇಳಿ ನಮ್ಮ ಎಲ್ಲ ಫ್ರೆಂಡ್ಸ್ಗಳು ಡ್ರೀಮ್ ಕ್ಯಾಚರ್ಸ್ ಎಲ್ಲ ಫ್ರೆಂಡ್ಸ್ಗಳು ಆ್ಯಕ್ಟ್ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಿದೆ. ನಿಮ್ಮದೆಲ್ಲ ಸಪೋರ್ಟ್ ಬೇಕು ನಮಗೆ. ಪವಿತ್ರ ಅಂತ ನಂಬರ್ ಪ್ಲೇಟ್ ಚಲನಚಿತ್ರದಲ್ಲಿ ಒಂದು ಸಣ್ಣ ಪಾತ್ರದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೇನೆ. ನನಗೆ ಆರ್ಯನ್ ಸರ್ ಅವರು ಇತ್ತೀಚೆಗಷ್ಟೇ ಪರಿಚಯ ಆಗಿದ್ದು, ಹಾಗೆ ಅವ್ರ ಹತ್ರ ನಾನು ಕೇಳಿದ್ದೆ ಏನಾದರೂ ಅವಕಾಶ ಇದ್ದರೆ ನನಗೆ ಹೇಳಿದ್ದೀನಿ, ನಾನು ಕೂಡ ಚಲನಚಿತ್ರದಲ್ಲಿ ಇಂಟ್ರೆಸ್ಟಲ್ಲಿ ಇದ್ದೀನಿ, ಯಾವುದೋ ಅವಕಾಶ ಸಿಗ್ತಾ ಇಲ್ಲ, ಯಾವುದಾದ್ರೂ ಒಂದು ಅವಕಾಶ ಇದ್ದರೂ ಕೂಡ ನನಗೆ ಇನ್ಫಾರ್ಮ್ ಮಾಡಿದ್ದೀನಿ ಅಂತ ಹೇಳಿದ್ದೆ. ಸೊ ಅವರು ನನಗೆ ಈ ಸಲ ಅವಕಾಶ ಕೊಟ್ಟಿದ್ದಾರೆ. ಹಾಗೆ ನಾನು ತುಂಬ ನನಗೆ ಇಷ್ಟಪಡ್ತೀನಿ ಅವರಿಗೆ. ಹಾಗೂ ಈ ಚಲನಚಿತ್ರ ಎಲ್ಲ ತಂಡಕ್ಕೂ ಮತ್ತು ನಮ್ಮ ಆರ್ಯನ್ ಸರ್ಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ಮಾತನ್ನ ನಮ್ಮದೊಂದು ಹೊಸ ಪ್ರಾಜೆಕ್ಟ್ ಬರ್ಕೊಂಡು ನಂಬರ್ ಪ್ಲೇಟ್ ಅಂತ, ಅಂದರೆ ಎಲ್ಲ ಡಿ ಸಿ ಅವರೆಲ್ಲ ಸೇರಿ ಒಂದು ಆ್ಯಕ್ಟಿಂಗ್ ಮಾಡ್ತಿದ್ದೇವೆ. ಹಾಗೆ ಪುತ್ತೂರಿನ ಜನತೆ ಮತ್ತು ಸಮಸ್ತ ಕನ್ನಡಿಗರು ನಮಗೊಂದು ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊಳ್ತಿದ್ದೇವೆ. ಇದಕ್ಕೆ ಎಲ್ಲರ ಸಪೋರ್ಟ್ ಬೇಕು. ಆಗ ಇದಕ್ಕೆ ಆಲ್ ದ ಬೆಸ್ಟ್ ಅಂತ